ಕೊಟ್ಟಿದ್ರು ದಿನಕರ್ ಸರು, ಕವಿರಾಜ್ ಸರು. ಸ್ಕ್ರಿಪ್ಟ್ ಇದು ಒನ್ಲೈನ್ ಎಲ್ಲ ಮಾಡ್ಕೊಂಬನ್ನಿ, ಎಲ್ಲ ಇದೆಲ್ಲ ಲೊಕೇಶನ್ ಡಿವೈಡು ಇದೆಲ್ಲ ಮಾಡಿ ಎಲ್ಲ ನೀವು ಮಾಡ್ಕೊಳ್ಳಿ ಅಂತಂದಿದ್ರು. ನಾನೇನು ಮಾಡಿದ್ರೆ ನೈಟೆಲ್ಲ ಕೂತು ಮಾಡಿದ್ದೆ ನಾನು. ಅವಾಗಂದರೆ ಹುಡುಗರಿನ್ನ ಕಮಿಟ್ ಆಗಿರಲಿಲ್ಲ. ನಾನೇ ಮನೇಲಿ ಕೂತು ಶ್ರೀಧರ್ ಸರ್ ಹೇಳಿದ್ರು ಮಾಡಿ ಅಂತೇಳಿ ನಾನೆಲ್ಲ ನೈಟೆಲ್ಲ ಕೂತೆಲ್ಲ ಮಾಡಿದ್ದೆ ವರ್ಕು. ಆ ಟೈಮಲ್ಲಿ ಕರೆಕ್ಟಾಗಿ ಇಲ್ಲಿ ಡಬ್ಬಿಂಗ್ ನಡೀತಾ ಇತ್ತು, ಗಲಾಟೆದು. ಸರ್ ನಾನು ಡಬ್ಬಿಂಗ್ ಎಲ್ಲ ಮುಗಿಸ್ತೀನಿ ಆಮೇಲೆ ಬರ್ತೀನಿ ಅಂತಂದು. ಪೊರ್ಕಿ ಆದಮೇಲೆ ಒಂದು ಹಿಂದಿ ಸಿನಿಮಾ ಒಂದು ಮಾಡಿದ್ವಿ ನಾವು. ಇದಾಯಿತು, ಗಲಾಟೆ ಸಿನಿಮಾ ನಡೀತಾ ಇತ್ತು. ಗಲಾಟೆ ಸಿನಿಮಾ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆಗಿ ಅದರ ಪೋಸ್ಟ್ ಪ್ರೊಡಕ್ಷನ್ ನಡೆಯೋ ಟೈಮಲ್ಲಿ ಬುಲ್ಬುಲ್ ಸಿನಿಮಾ ವರ್ಕ್ ನಡೀತಾ ಇತ್ತು. ಆವಾಗ ನಾನು ಶ್ರೀಧರ್ ಸರ್ ಎಲ್ಲ ಇದು ಮಾಡಿದ್ವಿ. ಬುಲ್ಬುಲ್ದೆಲ್ಲ ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡ್ತಾಯಿದ್ರು. ಕವಿರಾಜ್ ಸರ್ ಇದ್ದರು, ಕವಿರಾಜ್ ಸರು ಎಲ್ಲ ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡ್ತಾಯಿದ್ರು. ನಾವು ಸ್ವಲ್ಪ ಡಿಸ್ಕಷನ್ ಎಲ್ಲ ಮಾಡ್ಕೊತಿದ್ವಿ. ಆ ಟೈಮಲ್ಲಿ ಒಂದು ಸರಿ ಏನಾಯಿತು, ಎಲ್ಲ ಇತ್ತು, ಎಲ್ಲ ಕರ್ಕೊಂಡೋಗ್ರು. ಅಂಬರೀಷ್ ಸರ್ ಮನೆಗೆ ಹೋದ್ವಿ. ಅಲ್ಲೆಲ್ಲ ಶ್ರೀಧರ್ ಸರ್ ಎಲ್ಲ ಮಾತುಕತೆ ಎಲ್ಲ ಆಯಿತು, ಎಲ್ಲ ಇದಾಯಿತು. ಅದಾದಮೇಲೆ ಮುಹೂರ್ತನೂ ಆಯಿತು. ಮುಹೂರ್ತನೂ ಚೆನ್ನಾಗಿ ಗ್ರ್ಯಾಂಡಾಗಿ ಅಲ್ಲಿ ಕಂಠೀರವದಲ್ಲೆಲ್ಲ ಆಯಿತು. ಮುಹೂರ್ತ ಆಗಿರಲಿಲ್ಲ. ಮುಹೂರ್ತ ಆಗೋ ಹಿಂದಿನ ದಿನ ಒಂದೆರಡು ದಿನ ಮುಂಚೆ ಒಂದು ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ಏನಂದರೆ ನಾನು ಆ್ಯಕ್ಚುಲಿ ಅವರು ಕೆಲಸ ಕೊಟ್ಟಿದ್ರು ದಿನಕರ್ ಸರು, ಕವಿರಾಜ್ ಸರು. ಸ್ಕ್ರಿಪ್ಟ್ ಇದು ಒನ್ಲೈನ್ ಎಲ್ಲ ಮಾಡ್ಕೊಂಬನ್ನಿ, ಎಲ್ಲ ಇದೆಲ್ಲ ಲೊಕೇಶನ್ ಡಿವೈಡು ಇದೆಲ್ಲ ಮಾಡಿ ಎಲ್ಲ ನೀವು ಮಾಡ್ಕೊಳ್ಳಿ ಅಂತಂದಿದ್ರು. ನಾನೇನು ಮಾಡಿದ್ರೆ ನೈಟೆಲ್ಲ ಕೂತು ಮಾಡಿದ್ದೆ ನಾನು. ಅವಾಗಂದರೆ ಹುಡುಗರಿನ್ನ ಕಮಿಟ್ ಆಗಿರಲಿಲ್ಲ. ನಾನೇ ಮನೇಲಿ ಕೂತು ಶ್ರೀಧರ್ ಸರ್ ಹೇಳಿದ್ರು ಮಾಡಿ ಅಂತೇಳಿ ನಾನೆಲ್ಲ ನೈಟೆಲ್ಲ ಕೂತೆಲ್ಲ ಮಾಡಿದ್ದೆ ವರ್ಕು. ಎಲ್ಲ ಮಾಡಿದ್ದೆ. ನೈಟ್ ಮಾಡಿ ಬೆಳಿಗ್ಗೆ ಅವರು 10 ಗಂಟೆ ಬನ್ನಿ ಅಂತಂದಿದ್ರು ಶ್ರೀಧರ್ ಸರ್. ನಾನೇನಂದರೆ ನಾನು ಶ್ರೀಧರ್ ಸರ್ ಜೊತೆನೇ ಇರ್ತಾಯಿದ್ದೆ. ಅವ್ರ ಜೊತೆನೇ ನಾನು ಹೋಗೋದು ಬರೋದು. ಯಾಕಂದ್ರೆ ಅವ್ರು ಏನು ಟೈಮ್ ಹೇಳ್ತಾರೆ ನಾನು ಅದರಲ್ಲೇ. ಅದು ಮೊದಲಿಂದನೂ ನಾನು ಅಷ್ಟೇ. ನಾನು ಯಾರೇ ಪ್ರೊಡ್ಯೂಸರ್ ಕರೆದ್ರು ಅಷ್ಟೇ, ನನ್ನ ಡೈರೆಕ್ಟ್ರು, ನನ್ನ ಗುರುಗಳು, ನಾನು ಅವ್ರ ಜೊತೆನೇ ಜಾಸ್ತಿ ಇದ್ದಿದ್ದು. ಸರಿ ಅಂತ ಇಲ್ಲೂ ಹಾಗೆ ಆಯಿತು. 10 ಗಂಟೆಗೆ ಹೋಗೋಣ ಅಂತಂದು ನಾನೆಲ್ಲ ರೆಡಿಯಾಗಿದ್ದೆ. ಅಷ್ಟರಲ್ಲಿ ಇವರು ಏನು ಮಾಡಿದ್ರು, ಶ್ರೀಧರ್ ಸರ್ ಫೋನ್ ಮಾಡಿ, ಇಲ್ಲ ಮಧ್ಯಾಹ್ನ ಹೋಗೋಣ, ಅವರೆಲ್ಲ ಹೊರಗಡೆ ಹೋಗೋದಿದೆಯಂತೆ, ಮಧ್ಯಾಹ್ನ 2 ಗಂಟೆಗೆ ಸೇರೋಣ ನಾವು ಅಂತ. ಹೌದು ಸರಿ ಸರ್ ಆಯ್ತು. ಹಾಗೆ ನಾನು ಕ್ಲ್ಯಾಪ್ ಬೋರ್ಡ್ ಒಂದು ಕೊಟ್ಟಿದ್ದೆ, ಅದು ಆರ್ಡ್ರ್ ಕೊಟ್ಟಿದ್ದೆ, ಅದು ತೊಗೊಂಬರ್ತೀನಿ, ತೊಗೊಂಬಂದು ಹಂಗೆ ಒಟ್ಟಿಗೆ ಅಲ್ಲಿ ಬರ್ತೀನಿ ಅಂತ ಅಂದ. ಆಯಿತು ಸರಿ ಅಂತನು. ನಾನಲ್ಲಿ ಕ್ಲ್ಯಾಪ್ ಬೋರ್ಡು, ಮಳೆ ಬೇರೆ ಹನಿ ಬರ್ತಾಯಿತ್ತು, ಕ್ಲ್ಯಾಪ್ ಬೋರ್ಡ್ ತರಕ್ಕೆ ಹೋಗಿದ್ದೆ. ಅಲ್ಲಿ ಕ್ಲ್ಯಾಪ್ ಬೋರ್ಡೆಲ್ಲ ರೆಡಿ ಮಾಡೋಷ್ಟರಲ್ಲಿ ಮಧ್ಯಾಹ್ನ ದಿನಕರ್ ಸರ್ ಫೋನ್ ಮಾಡಿದ್ರು, ಎಲ್ಲಿದ್ದೀರಾ ಅಂತಂದು. ಸರ್ ಹಿಂಗಿದೆ ಕ್ಲ್ಯಾಪ್ ಬೋರ್ಡ್ ನೋಡಿದ್ರು. ಅದು ಆನ್ಲೈನೆಲ್ಲ ರೆಡಿ ಆಯಿತು. ಎಲ್ಲ ರೆಡಿ ಆಯಿತು. ಮತ್ತು ಎಲ್ಲಿ ಬರಲಿಲ್ಲ ಆಫೀಸಿಗೆ. ಇಲ್ಲ ಮಧ್ಯಾಹ್ನ ಶ್ರೀಧರ್ ಸರ್ ಬರ್ತೀನಿರಲ್ಲ, ಒಟ್ಟಿಗೆ ಬರೋಣ ಅಂತ. ಅಲ್ಲ ರೀ ಅವ್ರು ಬರ್ತಾರೆ, ನಿಮ್ಗೇನು ಬರೋಕ್ಕಾಗಲ್ಲ, ನೀವು ಯಾವ ಶ್ರೀಧರ್ ಸರ್ ಜೊತೆ ಇರ್ತೀರಾ, ಅದೆಲ್ಲ ಮನೇಲಿ ಇಟ್ಟಲ್ಲಿ ಉದ್ಬತ್ತಿ ಹಾಕಿ ಪೂಜೆ ಮಾಡಿ ಅದಕ್ಕೆ, ನಿಮಗೆ ಅಷ್ಟು ಗೊತ್ತಾಗಲ್ವ ಅಂತ ನನ್ನ ಬಗ್ಗೆ ರ್ಯಾಶ್ ಆಗಿ ಇದು ಮಾಡೋದು. ಏನಕ್ಕೆ ಗೊತ್ತಾಗಿಲ್ಲ ಇದು. ಅಂದರೆ ಅವ್ರೇನಂದರೆ ಡೈರೆಕ್ಟ್ರ್ ಜೊತೆನೇ ಏನಕ್ಕೆ ಬರಬೇಕು, ನೀನು ವರ್ಕ್ ಮಾಡೋದು ಬೆಳಿಗ್ಗೆನೇ ಬಂದುಬಿಡೋಕೆ ಆಫೀಸಿಗೆ ಅಂತೇಳಿ ಅವರು ಆ ಥರ ಇದು ಮಾಡಿದ್ರು. ಅವರು ಏಕ್ದಮ್ ಕೋಪದಲ್ಲಿ ಹಂಗಂದ್ರಲ್ಲ. ನಂಗೆ ಅವ್ರು ಯಾವ ಟೆನ್ಷನಲ್ಲಿದ್ದರೆ ಏನೋ ಗೊತ್ತಿಲ್ಲ. ನಾನಿಲ್ಲಿ ಈ ಮಳೆಯಲ್ಲಿ ಬೇರೆ ನೆನೀತಾ ಇದ್ದೆ, ಈ ಟೆನ್ಷನಲ್ಲಿದ್ದೆ, ನನಗೂ ಇದಾಯಿತು. ಸರಿ ಅಲ್ಲಿಂದ ನಾನು ಬಂದು ಶ್ರೀಧರ್ ಸರ್ ನನಗೇನಕ್ಕೆ ಬೇಜಾರಾಯ್ತು ಅಂದರೆ ರಾತ್ರಿಯಲ್ಲಿ ಅಷ್ಟೆಲ್ಲ ಕೂತು ನಾನೆಲ್ಲ ಮಾಡಿ ಇಲ್ಲಿ ಕ್ಲ್ಯಾಪ್ ಬೋರ್ಡು ಅದು ಆ್ಯಕ್ಚುಲಿ ಎಲ್ಲ ನಮ್ಮ ಕೆಲಸ ಅಲ್ಲ ಅದು. ಆದ್ರೂ ನಾವು ನಮ್ಮದು ಅಂತ ನಾವೆಲ್ಲ ಮಾಡಿ ಎಲ್ಲ ಇಷ್ಟು ಮಾಡಿದ್ರು ನಮಗೆ ಆ ಮಾತು ಕೇಳಿಸಿದ್ಮೇಲೆ ನಂಗೆ ಒಂಥರ ಹರ್ಟ್ ಆಯಿತು. ನಾನು ಶ್ರೀಧರ್ ಸರ್ಗೆ ಹೇಳಿಬಿಟ್ಟೆ, ಸರ್ ಹಿಂಗಿದೆ ಹೆಂಗೆ ಸರ್ ಅಂತೇಳಿ. ಇಲ್ಲ ಬಿಡು ಗೊತ್ತಲ್ಲ ನಿಂಗೆ, ಅವರು ಕೆಲಸ ವಿಷಯದಲ್ಲಿ ಸ್ವಲ್ಪ ಅವರು ಶಾರ್ಟ್ ಟೆಂಪರ್, ಅದೆಲ್ಲ ತಲೆಗೆ ಮನಸ್ಸಿಗೆ ಹಾಕೋಬೇಡ ಅಂತಲೂ. ನಂಗೆ ಸರಿ ಆಯಿತು. ಅದಾದಮೇಲೆ 1-2 ದಿನದಲ್ಲಿ ಮುಹೂರ್ತ ಎಲ್ಲ ಆಯಿತು. ಮುಹೂರ್ತ ಎಲ್ಲ ಗ್ರ್ಯಾಂಡಾಗಿ ಆಯಿತು. ಅದಾದಮೇಲೆ ಗ್ಯಾಪ್ ಇತ್ತು. ನನಗೆ ಯಾಕೋ ಅಲ್ಲಿ ಹೋಗೋದಕ್ಕೆ ಮನಸ್ಸಿರಲಿಲ್ಲ. ನಾನು ಅಲ್ಲಿ ಆಫೀಸ್ಗೆ ಹೋಗಿಲ್ಲ. 3-4 ದಿನ ಆದಮೇಲೆ ಅವ್ರು ಫೋನ್ ಮಾಡಿದ್ರು, ಎಲ್ಲಿ ಬರಲಿಲ್ಲ ಅಂತ. ಇಲ್ಲ ಸರ್ ಆ ಟೈಮಲ್ಲಿ ಕರೆಕ್ಟಾಗಿ ಇಲ್ಲಿ ಡಬ್ಬಿಂಗ್ ನಡೀತಾ ಇತ್ತು, ಗಲಾಟೆದು. ಸರ್ ನಾನು ಡಬ್ಬಿಂಗ್ ಎಲ್ಲ ಮುಗಿಸ್ತೀನಿ ಆಮೇಲೆ ಬರ್ತೀನಿ ಅಂತಂದು. ಆಮೇಲೆ ಡಬ್ಬಿಂಗ್ ಎಲ್ಲ ಮುಗೀತು. ಆದ್ರೂ ಅವರು ಇದು ಮಾಡಲಿಲ್ಲ. ಏನೋ ಬರ್ತಾಯಿಲ್ಲ ಯಾಕೋ ಅಂತೇಳಿ ಕೇಳಿದ್ರು. ಅವರು ಮಲ್ಲು ಸರ್ ಇದ್ದರು, ಅವರೆಲ್ಲ ಇಲ್ಲ ನೋಡ್ತೀನಿ ಸರ್ ನಾನು ಇದು ಮುಗಿಸ್ತೀನಿ ಅಂತ. ಅದೇ ಟೈಮಲ್ಲಿ ಏನಾಯಿತು, ನಂದು ಟೈಮ್ ಚೆನ್ನಾಗಿತ್ತು. ರಂಗನ್ ಸ್ಟೈಲು ನಾನು ಪ್ರೊಡ್ಯೂಸರ್ ಅಪ್ರೋಚ್ ಮಾಡಿದ್ದೆ. ಪ್ರೊಡ್ಯೂಸರ್ ಓಕೆ ಆಗಿ ಅಡ್ವಾನ್ಸ್ ಮಾಡಿದರು. ನನಗೆ ನಂದು ಇಲ್ಲಿ ಬುಲ್ಬುಲ್ ಮಾಡೋದಾ ಅಂತ ಕನ್ಫ್ಯೂಷನಲ್ಲಿತ್ತು. ಅದೇ ಟೈಮಲ್ಲಿ ಅವ್ರು ಪ್ರೊಡ್ಯೂಸರ್ ಸಿಕ್ಕಿ ಅಡ್ವಾನ್ಸ್ ಆಯ್ತಲ್ಲ, ನಾನು ಈ ಕಡೆ ಬಂದುಬಿಟ್ಟೆ, ಇನ್ನು ಬುಲ್ಬುಲ್ ಬೇಡ ವರ್ಕ್ ಮಾಡೋದು. ಹಾಗೆ
ಅಲ್ಲಿಂದ ಸರಿ ರಂಗ ಸ್ಟೈಲ್ದು ಕಮಿಟ್ ಆಯಿತು. ಬುಲ್ಬುಲ್ನ ನಾನು ಬೇಡ ಅಂತಂದೆ. ಅದು ಇನ್ನು ಟೈಮ್ ಇತ್ತು, ಅದು ಅಲ್ಲಿ 4-5 ತಿಂಗಳೇನಾಗಿತ್ತು. ಅಲ್ಲಿ ಸರಿ ಅಷ್ಟು ಟೈಮಲ್ಲಿ ಇದೊಂದು ರಂಗ ಸ್ಟೈಲ್ ಶುರು ಆಗುತ್ತಲ್ಲ ಅಂತ ನಾನು ಅದ್ರ ಮೇಲೆ ಡ್ರಾಪ್ ಮಾಡಿದೆ. ಶ್ರೀಧರ್ ಸರ್ ಹೇಳಿದ್ರು, ಬಂದುಬಿಡು ಇದೊಂದು ಸಿನಿಮಾ ಮಾಡಿಬಿಡು ಅಂತೇಳಿ. ದಿನಕರ್ ಸರ್ ಆಮೇಲೆ ಬಂದು ಹೇಳಿದ್ರು, ಏನೋ ಅವತ್ತು ಕೋಪದಲ್ಲಿ ಅಂದೆ, ಅದಕ್ಕೆ ಯಾಕೆ ಮನ್ಸಿಗೆ ಆಗ್ತೀಯ ಅಂದ. ಇಲ್ಲ ಸರ್ ಹಂಗಲ್ಲ, ಅದಕ್ಕಲ್ಲ, ನಂಗೆ ಇಲ್ಲಿ ರಂಗ ಸ್ಟೈಲ್ದು ಪ್ರೊಡ್ಯೂಸರ್ ಇದಾಗಿದ್ದಾರೆ, ಓಕೆ ಆಯ್ತಲ್ಲ ಅದಕ್ಕೆ ಅಂತ. ಸರಿ ಆಯಿತು ಬಿಡು, ನಿಮ್ಮ ಲೈಫಲ್ಲ ಫ್ಯೂಚರ್ ನಾವೇನು ಮಾಡೋಕ್ಕಾಗಲ್ಲ ಮಾಡಿ ಅಂತಂದರು. ಹಾಗೆ ಅಲ್ಲಿಂದ ಆ ಪ್ರಾಜೆಕ್ಟಿಂದ ಮತ್ತೆ ಬಂದೆ ನಾನು ಈಚೆ. ಇದ್ರ ಮೊದಲು ನಾನು ಆ್ಯಕ್ಚುಲಿ ಒಂದು ಯಾವಾಗ ಈ ಪೊರ್ಕಿ ಆದಮೇಲೆ ಒಂದು ಹಿಂದಿ ಸಿನಿಮಾ ಒಂದು ಮಾಡಿದ್ವಿ ನಾವು. ಅದು ಯಾವಾಗ ಅಂದರೆ ಜಾಲಿ ಡೇಸ್ ಮುಂಚೆ ನಮ್ಮ ಇವರು ಯಾರು ಇಂದ್ರಜಿತ್ ಲಂಕೇಶ್ ಸರ್ ಜೊತೆ ಒಂದು ಸಿನಿಮಾ ಮಾಡಿದೆ ಹಿಂದಿ, ಅಶೋಕ್ ಕೇಣಿ ಪ್ರೊಡಕ್ಷನಲ್ಲಿ. ಅದು ಹೇಗೆ ಅಂದರೆ BA ಮಧು ಸರ್ ಕಡೆಯಿಂದ ಪರಿಚಯ ಇದ್ದು. ರಂಗಸ್ವಾಮಿ ನಮ್ಮ ಮ್ಯಾನೇಜರು, ನನ್ನ ಪ್ರತಿ ಎಲ್ಲ ಸಿನಿಮಾದಲ್ಲೂ ರಂಗಸ್ವಾಮಿನೇ ಮ್ಯಾನೇಜರ್ ಆಗಿದ್ರು. ಅವರು ಆ ಸಿನಿಮಾಗೆ ಮ್ಯಾನೇಜರ್ ಆಗಿದ್ರು. ಅವರು BA ಮಧು ಹತ್ರ ಹೇಳಿ ನನ್ನನ್ನು ಆ ಸಿನಿಮಾಗೆ ಇದು ಮಾಡಿಸಿದ್ರು. ಹಿಂದಿ ಸಿನಿಮಾ ಅದು ಫಸ್ಟ್ ಟೈಮ್ ನಾನೊಂದು ಹಿಂದಿ ಸಿನಿಮಾ ವರ್ಕ್ ಮಾಡಿದ್ದು. ನಂಗೆ ಅದು ಏನು ಅಂತ ಗೊತ್ತಿಲ್ಲ, ಹಿಂದಿ ಸಿನಿಮಾ ಬಾ ಅಂತೇಳಿ ಸರಿ ಆಯ್ತು ಮಾಡ್ತೀನಿ ಅಂತೇಳಿ ಹೋದೆ. ನಾವು ನೋಡಿದ್ರೆ ದೊಡ್ಡ ದೊಡ್ಡ ಸ್ಟಾರ್ ಕ್ಯಾಸ್ಟ್, ಅರ್ಬಾಜ್ ಖಾನ್, ಜಾನಿ ಲಿವರ್, ತಾರಾ ಶರ್ಮಾ ಮತ್ತು ಒಂದಷ್ಟು ಬಾಲಿವುಡ್ ಮೆಂಬರ್ಸ್ ಎಲ್ಲರು. ಸರಿ ಅಂತೇಳಿ ಹೋಗಿ ನೋಡಿ ಅಲ್ಲಿ ಜಗದೀಶ್ ರೆಡ್ಡಿಸ್ ಅಂತೇಳಿ ಅವರು ನಾಗಭರಣ ಅವರು ಅಸೋಸಿಯೇಟ್, ಅವ್ರದ್ದು ಪರಿಚಯ ಆಯಿತು. ಅವರು ನನಗೆ ಹೆಂಗಂದರೆ ಇಲ್ಲಿ ನಂಗೆ ಚೆಲ್ಲಾಟಲ್ಲಿ ಪುರುಷೋತ್ತಮ್ ಸರ್ ಹೇಗೆ ಇದಾದರೂ ಅದೇ ಥರ ನಂಗೆ ಅವರು ಸಿಕ್ಕಿದ್ರು. ಅಂದರೆ ನಮ್ಮ ರೂಮ್ ಶೇರ್ ಮಾಡ್ಕೊಂಡೆ ನಾವು. ಅಂದರೆ ಅವರು ಅಷ್ಟೇ ನಂಗೆ ಪ್ರತಿಯೊಂದು ನನಗೆ ಆ್ಯಕ್ಚುಲಿ ಸಿನಿಮಾದಲ್ಲಿ ಒಂದು ಕೆಲಸ ಏನು ಕೆಲಸ ನಾವು ಮಾಡಬೇಕು ಅನ್ನೋದು ಕಲ್ತಿದ್ದು ಪುರುಷೋತ್ತಮ್ ಸರಿಂದ. ಅಂದರೆ ನಾವು ಒಬ್ಬ ವ್ಯಕ್ತಿಯಾಗಿ ನಾವು ಒಬ್ಬ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನೆಕ್ಸ್ಟ್ ಡೈರೆಕ್ಟರ್ ಆಗೋರು ಯಾವ ರೀತಿ ಇರಬೇಕು ಅನ್ನೋದನ್ನು ನಂಗೆ ಕಲಿಸ್ಕೊಟ್ಟಿದ್ದು ನನಗೆ ರೆಡ್ಡಿ ಸರ್. ಅವರು ಮಾಡೋದು, ಅವರು ಪ್ರತಿಯೊಂದು ಅವರು ಕೆಲವೆಲ್ಲ ಅವರು ಕಮಾಂಡಿಂಗ್ ಆಗಲಿ ಅವ್ರು ಮಾತಾಡೋದಲ್ಲ, ಅದನ್ನು ನಾನು ತುಂಬ ಅವರಿಂದ ಕಲ್ತಿದ್ದೀನಿ ನಾನು. ಆಮೇಲೆ ನನ್ನ ಪೇಮೆಂಟ್ ಅಂತೇಳಿ ನಾನು ಫಸ್ಟು ಅಂದರೆ ಈ ಚೆಲ್ಲಾಟಲ್ಲಿ ಅದೆಲ್ಲ ಇಡೀ ಸಿನಿಮಾಗೆ 5,000 ರೂಪಾಯಿ ತೊಗೊಂಡಿದ್ದೆ. ಇದರಲ್ಲಿ ಇಡೀ ಸಿನಿಮಾಗೆ 10,000 ತೊಗೊಂಡಿದ್ದೆ ನಾನು. ಅವಾಗೆಲ್ಲ ಪೇಮೆಂಟ್ ಕಮ್ಮಿ ಇತ್ತು ನನಗೆ. ಬಟ್ ಹಿಂದಿ ಸಿನಿಮಾಲಿ ಫಸ್ಟ್ ಅಡ್ವಾನ್ಸ್ ಪೇಮೆಂಟ್ ಅಂತೇಳಿ ಒಂದು 10,000 ರೂಪಾಯಿ ಬಂಡಲಿಂಗ್ ನಂಗೆ ಕೊಟ್ಟರು. ಆವಾಗ ಫಸ್ಟ್ ಅದು ದೊಡ್ಡ ಅಮೌಂಟ್ ಅಂತ ತೊಗೊಂಡಿದ್ದು ನಾನು. ಅದರಲ್ಲೇ 10,000 ರೂಪಾಯಿ ಬಂದಾಗ ಖುಷಿಯಾಗಿತ್ತು ನನಗೆ. ಆಮೇಲೆ ಅದು ವರ್ಕ್ ಮಾಡಿದೆ. ಅದು ವರ್ಕ್ ಮಾಡಿ ಇಂದ್ರಜಿತ್ ಸರ್ ಡೈರೆಕ್ಷನ್ನು, ಅವರು ತುಂಬ ಚೆನ್ನಾಗಿ ಅವ್ರ ಹತ್ರನೂ ಕಲಿತೆ. ಇಂದ್ರಜಿತ್ ಸರ್ ಫ್ರೇಮ್ ಬ್ಯೂಟಿ ಅವ್ರದ್ದು ಏನಂದರೆ ಎಲ್ಲ ಕಲರ್ಫುಲ್ಲಾಗಿರಬೇಕು, ಎಲ್ಲ ಒಂಥರ ಗ್ರ್ಯಾಂಡ್ ಸೆಟ್ ಅದು. ಅಲ್ಲಿ ಅಷ್ಟು ದೊಡ್ಡ ಟೀಮ್, ಅಷ್ಟು ದೊಡ್ಡ ಕ್ರೂವಲ್ಲಿ ನಾನೊಬ್ಬ ಪಾರ್ಟಾಗಿ ಕೆಲಸ ಮಾಡಿದೆ. ನಂಗೊಂದು ಹೆಮ್ಮೆ ಇದೆ ಅದರಲ್ಲಿ. ಚೆನ್ನಾಗಿತ್ತು ಅದು ವರ್ಕಾಗಿ ಎಲ್ಲನೂ ಅಷ್ಟೇ. ಅದು ಕ್ಯಾಮ್ರಾಮನ್ ಸರು ನಮ್ಮ KK ಸರ್ ಇದ್ದಿದ್ದು, ಅದು ನನಗೆ ಇನ್ನೂ ಪ್ಲಸ್ ಆಗೋಯಿತು. ನನಗಲ್ಲೆಲ್ಲ ಇದರಲ್ಲೂ ನನಗೆ ಅದರಲ್ಲೊಂದು ಇನ್ಸಿಡೆಂಟ್ ಇತ್ತು, ಒಂದು ಕಂಟಿನ್ಯೂಟಿ ಒಂದಿತ್ತು. ಅದು ಹೆಂಗಂದರೆ ನಾನು ಆ್ಯಕ್ಚುಲಿ ಅರ್ಬಾಜ್ ಖಾನ್ ಅವ್ರದ್ದು ಒಂದು ಯಾವುದೋ ಒಂದು ಕಂಟಿನ್ಯೂಟಿ ಶಾಟ್ ಇತ್ತು. ಅವರು ಫೋನು ಹಿಂಗೆ ಇಟ್ಕೊಂಡಿದ್ರು, ಯಾವುದೋ ಫೋನಲ್ಲಿ ಮಾತಾಡ್ಬೇಕಾದ್ರೆ ರೈಟ್ ಹ್ಯಾಂಡಲ್ಲಿತ್ತು. ನಾನೇನು ಮಾಡಿದೆ, ಅದು ಇನ್ನೊಂದು ಕಟ್ ಶಾಟು ಬೇರೆ ಇನ್ನೊಂದರಲ್ಲಿತ್ತು. ನಾನು ಅದು ನೋಟ್ ಮಾಡ್ಕೊಂಡಿದ್ದೆ ರೈಟ್ ಹ್ಯಾಂಡಲ್ಲಿತ್ತು ಅಂತೇಳಿ. ನೆಕ್ಸ್ಟ್ ಶಾಟ್ ಬಂದಾಗ ಸೇಮ್ ಅದು ಕಂಟಿನ್ಯೂಷನ್ ಇತ್ತು, ಅವರು ಲೆಫ್ಟ್ ಹ್ಯಾಂಡಲ್ಲಿ ಹಿಂಗೆ ಇಟ್ಕೊಂಡಿದ್ರು. ನಾನು ಅದಕ್ಕೆ ಹೇಳಿದೆ, ಸರ್ ಇಲ್ಲ ಅದು ಕಂಟಿನ್ಯೂಟಿ ರೈಟ್ ಹ್ಯಾಂಡಲ್ಲಿದ್ದು ಅಂತ. ಅದಕ್ಕೆ ಇಲ್ಲಪ್ಪ ನಂಗೆ ಗೊತ್ತು, ನಾನು ಲೆಫ್ಟ್ ಹ್ಯಾಂಡಲ್ಲಿದ್ದು ಹಿಂದಿಲಿ ಹೇಳಿದ್ದು. ನೈನೇ ಹೇಗೆ ಲೆಫ್ಟ್ ಹ್ಯಾಂಡೇ ಕರೆಕ್ಟ್ ಅಂತ. ಅದಕ್ಕೆ ಇಲ್ಲ ಅದು ಡೈರೆಕ್ಟರ್ ಸರ್ ಹಾಗೆ ಅಂದರು. ಇಲ್ಲ ಲೆಫ್ಟಲ್ಲಿತ್ತು ಅಂತೇಳಿ ಇನ್ನೊಬ್ರು ಅಸೋಸಿಯೇಟ್ ಇದ್ರು, ಅವರು ಹಾಗೆ ಅಂದರು. ನಾನು ನೋಟ್ ಮಾಡ್ಕೊಂಡಿದ್ದೀನಿ, ನಾನು ಕರೆಕ್ಟಾಗಿ ನೋಟ್ ಮಾಡಿದ್ದೀನಲ್ಲ ಅಂತ ನಾನು. ಆಮೇಲೆ ಮತ್ತೆ KK ಸರ್ ಇದ್ದವ್ರೆ, ಯಾಕಮ್ಮ ಅದಕ್ಕೆ ಯಾಕಿದ್ದು ರಿವೈಂಡ್ ಮಾಡಿ ನೋಡೋಣ ಅಂತೇಳಿ ರಿವೈಂಡ್ ಮಾಡಿ ನೋಡಿದಾಗ ರೈಟ್ ಹ್ಯಾಂಡಲ್ಲಿತ್ತು, ಕರೆಕ್ಟಾಗಿತ್ತು ಅದು. ಅವಾಗ ಸೂಪರ್ ಅಂತೇಳಿ ಅಂದರು ಅವರು ಅರ್ಬಾಜ್ ಖಾನ್. ಖುಷಿ ಆಯಿತು ನನಗೆ. ಅದಾದಮೇಲೆ ಇಂದ್ರಜಿತ್ ಸರ್ ಹೇಳಿದ್ರು, ಸೂಪರ್ ಪ್ರಶಾಂತ್ ಅಂತ ಕ್ಲಾಪ್ಸ್ ಹೊಡೋರು, ಎಲ್ಲರೂ ಕ್ಲಾಪ್ಸ್ ಕೊಟ್ಟರು. ನಂಗೆ ಒಂಥರ ಖುಷಿ ಆಯಿತು. KK ಸರ್ ಅಂದರು, ಅವ್ನು ನಮ್ಮ ಹುಡುಗಪ್ಪ, ಅವ್ನು ಕರೆಕ್ಟಾಗಿ ಹೇಳ್ತಾನೆ ಅವನು ಅಂತಂದರು. ಅವಾಗೆಲ್ಲರೂ ಇದು ಮಾಡಿದ್ರು. ಅಲ್ಲೂ ಅಷ್ಟೇ ಎಲ್ಲರೂ ತುಂಬ ಇದರಲ್ಲಿ ಸಪೋರ್ಟ್ ಮಾಡಿದ್ರು ಎಲ್ಲರೂ. ಅದಾದಮೇಲೆ ಒಂದು ಸಿನಿಮಾ ಇತ್ತು, ಏನು ಸೇಮ್ ಶಾದಿಕೆ ಪ್ರೇಮ್ ಕಾ ಗೇಮ್ ಅಂತೇಳಿ. ಮೊದಲು ಬೇರೆ ಇತ್ತು, ಶಾದಿಕೆ ಆಫ್ಟರ್ ಎಫೆಕ್ಟ್ಸ್ ಇತ್ತು. ಅದಾದಮೇಲೆ ಪ್ರೇಮ್ ಕಾ ಗೇಮ್ ಅಂತ ಮಾಡಿದ್ರು.
ಅದಾದಮೇಲೆ ನೆಕ್ಸ್ಟು ಇಂದ್ರಜಿತ್ ಸರ್ ಬಿಡಲಿಲ್ಲ, ಪ್ರಶಾಂತ್ ನೀನು ಇರಮ್ಮ ನಮ್ಮ ಜೊತೆಯಲ್ಲೇ ನೆಕ್ಸ್ಟ್ ಪಿಕ್ಚರು ನೀನು ಮಾಡು ಅಂತೇಳಿ ಅಂದರು. ಅಷ್ಟರಲ್ಲಿ ಶ್ರೀಧರ್ ಸರ್ದು ಇನ್ನೊಂದು ಸಿನಿಮಾ ಅದು ಕಮಿಟ್ ಆಗಿತ್ತು. ನಾನು ಅದು ಬೇಡ ಅಂತಂದೆ. ಬೇಡ ಅಂತ ಶ್ರೀಧರ್ ಸರ್ದಿದೆ ನಾನು ಬಿಟ್ಟು ಬರೋಕ್ಕಾಗಲ್ಲ ಅಂತ. ಬಾಮ್ಮ ದೊಡ್ಡ ಬಜೆಟ್ ಸಿನಿಮಾ ಮಾಡ್ತಾಯಿದ್ದೀವಿ ಅಂತೇಳಿ, ಯಾವುದು ಯಾರವರು ಬಾಲಿವುಡ್ ಹೀರೋ ಒಬ್ಬರು, ಅವ್ರ ಜೊತೆ ಸಿನಿಮಾ ಅಂತೇಳಿ, ಅದು 25 ದಿವಸ ಸೌತ್ ಆಫ್ರಿಕಾ ಶೂಟಿಂಗು, 15 ದಿನ ಬ್ಯಾಂಕಾಕ್ ಶೂಟಿಂಗ್ ಅಂತ ಅಂದರು. ಅಂದೆ ಏನು ಮಾಡೋದು, ಒಳ್ಳೆ ಪ್ರಾಜೆಕ್ಟು, ಏನು ಮಾಡೋದು ಬೇಡ ಅಂತೇಳಿ ಆ ಟೈಮಲ್ಲಿ ಪಾಸ್ಪೋರ್ಟು ಇರಲಿಲ್ಲ. ನಂತರ ಪಾಸ್ಪೋರ್ಟಿಗೆ ಅಪ್ಲೈ ಮಾಡಿದೆ. ಪಾಸ್ಪೋರ್ಟ್ ಅಪ್ಲೈ ಮಾಡಿ ಅದು ಆ ಟೈಮ್ ಪಾಸ್ಪೋರ್ಟು ನಂದು ಪ್ರಾಬ್ಲಮ್ ಆಯಿತು, ಕರೆಕ್ಟ್ ಅಡ್ರೆಸ್ ಪ್ರೂಫ್ ಇಲ್ಲ ಅಂಥೇಳಿ ರಿಜೆಕ್ಟ್ ಆಗೋಗಿತ್ತು. ರಿಜೆಕ್ಟ್ ಆಗಿ ಅದೊಂದು ದೊಡ್ಡ ಕಥೆ ಇದೆ. ಆ ಪಾಸ್ಪೋರ್ಟ್ ಇಲ್ಲದೆ ನಂದು 3 ಟ್ರಿಪ್ ಕ್ಯಾನ್ಸಲ್ ಆಗಿತ್ತು. ಒಂದು ಸ್ಟೂಡೆಂಟ್ ಮಾಡೋ ಟೈಮಲ್ಲಿ ಬ್ಯಾಂಕಾಕ್ ಹೋಗಿದ್ವಿ, ಅದು ನಂದು ಇದಾಗಿತ್ತು, ಮಿಸ್ ಆಗಿತ್ತು. ಅದಾದಮೇಲೆ ಅದು ಹಿಂದಿ ಸಿನಿಮಾ, ಅದು ಪಾಸ್ಪೋರ್ಟ್ ಆಗಲಿಲ್ಲ. 3 ತಿಂಗಳು 4 ತಿಂಗಳು 5 ತಿಂಗಳು 6 ತಿಂಗಳಾದರೂ ಪಾಸ್ಪೋರ್ಟ್ ಬರಲೇ ಇಲ್ಲ. ಮತ್ತೆ ಆಗಲ್ಲ ಅಂತ ಬಿಟ್ಬಿಟ್ಟೆ ನಾನು. ಅದಾದಮೇಲೆ ಮತ್ತೆ ಕೃಷ್ಣ ಸಿನಿಮಾಗೊಂದು ಆಫರ್ ಬಂತು, ಅದರಲ್ಲೂ ಪಾಸ್ಪೋರ್ಟ್ ಇದು ಮಾಡ್ಲಿಕ್ಕೆ ಹೋದರೆ ಅದು ಪಾಸ್ಪೋರ್ಟ್ ಇಲ್ಲ ಅಂತ ಕ್ಯಾನ್ಸಲ್ ಆಯಿತು. ಸರಿ ಇದಕ್ಕೆ ಯಾವುದೋ ಪರ್ಕೆ ಮಾಡಬೇಕಾದ್ರೆ ಇದು ಹೆಂಗಾರು ಮಾಡಿ ಸರಿ ಹೋಗಲೇಬೇಕು ಅಂತೇಳಿ ಮತ್ತೆ ಇದು ಮಾಡಿ ಅಲ್ಲಿ ಅದು ಸ್ವಲ್ಪ ಅಡ್ರೆಸ್ ಏನೋ ಪ್ರಾಬ್ಲಮ್ ಆಗಿತ್ತು ಅಂತೇಳಿ ಅದಕ್ಕೊಂದು 5,000 ರೂಪಾಯಿ ಫೈನ್ ಕಟ್ಟಿ ಮತ್ತೆ ಪಾಸ್ಪೋರ್ಟು ಬಂತು. 1 ವರ್ಷ ಕರೆಕ್ಟ್ ಒಂದು ಪಾಸ್ಪೋರ್ಟ್ ಅಪ್ಲೈ ಮಾಡಿ ಕೈಗೆ ಬಂದಿದ್ದಕ್ಕೆ. ಆ ಪಾಸ್ಪೋರ್ಟಿಗೆ ಒಂದು ದೊಡ್ಡ ಪಾರ್ಟಿ ಮಾಡಿದ್ವಿ ನಾವು, ಸ್ಪೆಷಲ್ ಪಾರ್ಟಿ. ಅದು ಹೆಂಗಂದ್ರೆ ಎಲ್ಲ ಅಲ್ಲಿ ಸಪೋರ್ಟ್ ಮಾಡಿದ್ರು. ನಮ್ಮ ತಿಮ್ಮಯ್ಯ ಸರ್ ಅಂತ ಒಬ್ರು ಇದ್ದಾರೆ, ನಮ್ಮ ಫ್ರೆಂಡ್ ಅವರು ಡಿಪಾರ್ಟ್ಮೆಂಟಲ್ಲಿರೋರು. ಅವರು ಅಲ್ಲಿ ಪಾಸ್ಪೋರ್ಟ್ ಆಫೀಸಲ್ಲೆಲ್ಲ ಸ್ವಲ್ಪ ಮಾತಾಡಿ, ಆಮೇಲೆ ಇನ್ನೊಬ್ಬರು ನಮ್ಮ ಹರೀಶ್ ಅಂತೇಳಿ ಜಯನಗರಲ್ಲಿದ್ದಾರೆ, ತಿಲಕ್ ನಗರಲ್ಲಿ, ಅವ್ರ ಫ್ರೆಂಡ್ ಒಬ್ರು ಇದ್ದರು. ಅವರು ಸ್ವಲ್ಪ ಒಳಗಡೆ ಎಲ್ಲ ಓಡಾಡ್ಕೊಂಡೆ ನಮ್ಗೆ ಮಾಡಿ. ಆಮೇಲೆ ನಮ್ಮ ಶಿವರಾಮ್ ಸರ್ ಅವರು ಒಂದು ಅದಕ್ಕೆ ಶ್ಯೂರಿಟಿ ಕೊಟ್ಟಿದ್ದರು, ಅವರಿಂದನೂ ಇದೆ. ಹಾಗೆ ಎಲ್ಲರೂ ಇದರಲ್ಲಿ ನನಗೆ ಅದೊಂದು ಪಾಸ್ಪೋರ್ಟ್ ಒಂದು ಆಯಿತು. ಆ ಪಾಸ್ಪೋರ್ಟನ್ನೊಂದು ಮೇಲೆ ಟೇಬಲ್ ಮೇಲೆ ಇಟ್ಟು ಅದಕ್ಕೆ ಹೂವಿನ ಹಾರ ಎಲ್ಲ ಹಾಕಿ ಒಂದು ಅವತ್ತು ಫುಲ್ಲು ಚಿಕನ್ ಬಿರಿಯಾನಿ ಎಲ್ಲ ಮಾಡಿ ಒಂದು ದೊಡ್ಡದಾಗಿ ಪಾರ್ಟಿ ಮಾಡಿದ್ವಿ ನಾವು. ಹಾಗೆ ಅದರಿಂದ ಅದಾದ ಕೂಡಲೇ ನೆಕ್ಸ್ಟ್ ಇಮಿಡಿಯೇಟ್ ಸ್ವಿಟ್ಜರ್ಲ್ಯಾಂಡ್ಗೆ ಹೋಯ್ತು. ಸ್ವಿಟ್ಜರ್ಲ್ಯಾಂಡ್ ಮಾಡಿದೆ ಅಲ್ಲೊಂದು 10 ದಿವಸ. ನೆಕ್ಸ್ಟ್ ಇಮಿಡಿಯೇಟ್ ಸಾಗರ್ ಸಿನಿಮಾಲಿ ಇದಕ್ಕೆ ಸಿಂಗಾಪುರ್ ಹೋದ್ವಿ. ನೆಕ್ಸ್ಟ್ ಗಲಾಟೆ ಸಿನಿಮಾಗೆ ಮಲೇಷ್ಯಾಗೆಲ್ಲ ಹೋದ್ವಿ. ಹೀಗೆ ಇದರಲ್ಲಿ ಸಿನಿಮಾ ಎಲ್ಲ ಆಯಿತು. ಹಿಂದಿ ಸಿನಿಮಾನ ಆಯಿತು, ಅದರಲ್ಲಿ ಒಳ್ಳೆ ಪೇಮೆಂಟ್ ಬಂತು. ಅದಾದಮೇಲೆ ನೆಕ್ಸ್ಟ್ ಅದೇ ಸಿನಿಮಾದವರು ಅದೇ ಟೀಮ್ ಅವರು ಮತ್ತೊಂದು ಫೋನ್ ಮಾಡಿ ಕರೆದ್ರು, ಹೀಗೊಂದು ಆಲ್ಬಮ್ ಸಾಂಗ್ ಇದೆ ಮಾಡೋಣ ಅಂಥೇಳಿ. ನೀನೇ ಅಂತೇಳಿ ಸೋನು ನಿಗಮ್ದು ಮನೋಮೂರ್ತಿ ಕಾಂಬಿನೇಷನಲ್ಲಿ ಒಂದು ಆಲ್ಬಮ್ ಸಾಂಗ್ ಬಂತು. ಅದು ಪ್ರೊಡಕ್ಷನ್ ಬಂದು ಇವ್ರದ್ದೇ, ಯಾರು ಹಿಂದಿ ಸಿನಿಮಾ ಮಾಡಿ ಕೇಣಿ ಪ್ರೊಡಕ್ಷನಲ್ಲೇ ಅದಾಗಿದ್ದು. ಆಯಿತು, ಅದರಲ್ಲಿ ಅಸೋಸಿಯೇಟಾಗಿ ಕರೆದ್ರು ನನ್ನ. ಅಸೋಸಿಯೇಟಾಗಿ ಇದು ಸಾಂಗ್ಸ್ ಎಲ್ಲ ಕೊಡಿ ಮತ್ತು ಇದೆಲ್ಲ ಮಾಡಿದ್ದು. ಸರಿ ಅಂತ ಅಲ್ಲಿ ಹೋಗಿ ಮಡಿಕೇರಿಯಲ್ಲಿ ಶೂಟಿಂಗ್ ಇತ್ತು. ಅದೆಲ್ಲ ಅಂದ್ಬಿಟ್ಟು ಅಲ್ಲಿ ಮಡಿಕೇರಿಯೆಲ್ಲ ಮುಗಿಸ್ಬಿಟ್ಟು ಇಲ್ಲಿ ಬ್ಯಾಂಗ್ಳೂರಲ್ಲಿ 2 ದಿನ ಸೋನು ನಿಗಮ್ ಪೋರ್ಷನ್ನು ಇತ್ತು. ನನಗೆ ಆ್ಯಕ್ಚುಲಿ ಸೋನು ನಿಗಮ್ ಅಂದರೆ ತುಂಬ ಇಷ್ಟ. ನಾನು ತುಂಬ ಫೇವ್ರೇಟ್ ಸಿಂಗರ್ ಅವರು. ಯಾವಾಗ ಮುಂಗಾರು ಮಳೆ ಬರೋಕ್ಕಿಂತ ಮುಂಚೆಯಿಂದ ನಾನು ಅವ್ರನ್ನ ತುಂಬ, ಅವರೆಲ್ಲ ಆಲ್ಬಮ್ ಸಾಂಗ್ಸ್ ಎಲ್ಲ ತುಂಬ ಕೇಳ್ತಾಯಿದ್ದೆ. ನಂಗೆ ತುಂಬ ಇಷ್ಟ. ಆವಾಗಲೇ ನಾನು ಮಂಗಳೂರಲ್ಲಿದ್ದಾಗಲೇ, ಅಂದರೆ ಇನ್ನು ಸಿನಿಮಾ ಇಂಡಸ್ಟ್ರಿ ಬರಲಿಲ್ಲ ಆಗಲೇ, ನಮ್ಮ ಮನೇಲಿ ಒಂದು ದೊಡ್ಡ ಫೋಟೋ ನಾನು ಹಾಕ್ಕೊಂಡಿದ್ದೆ ಸೋನು ನಿಗಮ್ದು. ನೋಡೋದಕ್ಕೂ ತುಂಬ ಕ್ಯೂಟಾಗಿರೋರು, ಬಟ್ ಹಾಡುಗಳು ಅಷ್ಟು ಚೆನ್ನಾಗಿ ಹಾಡೋರು ಅವರು. ನಂಗೆ ಇಷ್ಟ ಆಯಿತು. ಆಮೇಲೆ ಇಲ್ಲಿ ಶೂಟಿಂಗಿಗೆ ಸೋನು ನಿಗಮ್ ಬರ್ತಾರೆ ಅಂದಾಗ ನಂಗೊಂಥರ ಖುಷಿಯಾಗಿ ಸರಿ ಅಂತೇಳಿ ಸೋನು ನಿಗಮ್ ಬಂದರು. ಇಲ್ಲಿ ಎಲ್ಲೇ ನಮ್ಮ ಕಿಮ್ಸ್ ಹಾಸ್ಪಿಟ್ಲ್ ಬ್ಯಾಕ್ ಸೈಡಲ್ಲಿ ಒಂದು ಆಡಿಟೋರಿಯಮಲ್ಲಿ ಶೂಟಿಂಗ್ ಇದ್ದಿದ್ದು. ಅಲ್ಲಿ ಶೂಟಿಂಗ್ ಹೋಗಿ ಸೋನು ನಿಗಮ್ ಸರ್ ಬಂದರು. ಎದುರುಗಡೆ ನೋಡಿದಾಗ ಒಂಥರ ಜಮ್ ಆಯಿತು ನನಗೆ. ಹೋಗಿ ಮಾತಾಡಿಸಿ ಆದಮೇಲೆ ಬಿಗಿನಿಂಗು ಬರೀ ನಾನು ಸಾಂಗ್ ಪೇಪರ್ ಕೊಡ್ತಾಯಿದ್ದೆ, ಇದರ ಸಾಂಗ್ ಲಿರಿಕ್ಸ್ ಎಲ್ಲ ಹೇಳ್ತಾಯಿದ್ದೆ, ಎಲ್ಲ ಹೇಳಿ. ಆಮೇಲೆ ತುಂಬ ಹತ್ತಿರ ಇದು ಕ್ಲೋಸ್ ಆಗಿ ಒಂದು ಸರಿ ಅವತ್ತು ಶೂಟಿಂಗ್ ದಿನ ಒಂದು ಸರಿ ಪ್ರಶಾಂತ್ ಪ್ಲೀಸ್ ಅಂತೇಳಿ ಕರೆದ್ರು, ನನ್ನ ಹೆಸರು ಕರೆದ್ರು. ಹೆಸರು ಕರೆದಾಗ ಒಂಥರ ಇದಾಯಿತು, ಸೋನು ನಿಗಮ್ ಕೈಲಿ ಅವ್ರ ಬಾಯಲ್ಲಿ ನನ್ನ ಹೆಸರು ಬಂತಲ್ಲ ಅಂತೇಳಿ ಒಂಥರ ಖುಷಿ ಆಯ್ತು ನನಗೆ. ಸರಿ ಅಂತೇಳಿ ಅದು ಶೂಟಿಂಗೆಲ್ಲ ಆಯಿತು. ಅದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸು, ಒಳ್ಳೆ ಪೇಮೆಂಟ್ ಸಿಕ್ತದ್ರಲ್ಲಿ ಚೆನ್ನಾಗಿ ಮುಗಿಸಿದ್ವಿ. ಅದಾದಮೇಲೆ ಇದೆಲ್ಲ ಆಯಿತು, ಅದು ಸಾಗರ್ ಗಲಾಟೆ ಆಗಿ ಮತ್ತೆ ರಂಗನ್ ಸ್ಟೈಲ್ ಸಿನಿಮಾಗೆ ಒಂದು ಎಂಟ್ರಿ ಕೊಟ್ಟು. ರಂಗನ್ ಸ್ಟೈಲ್ ಸಿನಿಮಾ ಹೆಂಗಾಯಿತು ಅಂದರೆ, ನೀವೊಂದು ಈ ಕೋಸ್ಟಲ್ ಕನ್ನಡ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ, ಸೈಡಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಮಸ್ತೆ. ದರ್ಶನ್ ಸರ್ ಏನೋ ಚೆನ್ನಾಗಿ ಮಾಡ್ತಿದ್ಯಾ, ಆಗಲಿ ಕಣ, ಒಳ್ಳೇದಾಗಲಿ ಅಂತೇಳಿ. ಆಯ್ತು ಬಿಡು, ಮುಹೂರ್ತಕ್ಕೆ ಬರ್ತೀನಿ ನಾನು ಅಂತಂದ್ರೆ. ಸುದೀಪ್ ಬರ್ತಾರಂತೆ, ಸುದೀಪ್ ಬರ್ತಾರೆ, ಆಯ್ತು ಬಿಡು ನಾವು ಬರ್ತೀವಿ ಅಂತ.